1909ರಲ್ಲಿ ಸ್ಥಾಪನೆಯಾಗಿ ಹೆಚ್ಚು ಕಡಿಮೆ 110 ವರ್ಷಗಳ ಕಾಲ ಹಲವು ತಲೆಮಾರುಗಳಿಗೆ ಶಿಕ್ಷಣದ ಬೆಳಕನ್ನು ನೀಡಿದ ಬಂಟ್ವಾಳ ತಾಲೂಕು ಅರಳ ಗ್ರಾಮದ ಮುಲರಪಟ್ನ ಸಮೀಪದ ಶ್ರೀ ಚಂದ್ರನಾಥ ಸ್ವಾಮಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಕಥೆ ಇದು. ಹಳ್ಳಿಯ ಮಕ್ಕಳಿಗೆ ವಿದ್ಯೆ ಸಿಗಬೇಕು ಎಂಬ ಏಕ ಕನಸಿನಿಂದ ಗುಮ್ಮಣ್ಣ ಶೆಟ್ಟಿ ಎಂಬುವರು ಶಾಲೆ ಹಾಗೂ ಛತ್ರವನ್ನು 1909ರಲ್ಲಿ ಆರಂಭಿಸಿದರು. ಬಳಿಕ ಅವರ ಪುತ್ರ ಧರ್ಮಪಾಲ ಶೆಟ್ಟಿಯವರು ಶಾಲೆಯನ್ನು ಮುನ್ನಡೆಸಿದರು. ಹೀಗೆ ಮುಂದುವರಿದ ಶಾಲೆ ಕಳೆದ 7-8 ವರ್ಷದ ಹಿಂದಿನವರೆಗೂ ಯಶಸ್ವಿಯಾಗಿ ಇದೇ ಕುಟುಂಬದ ನೇತೃತ್ವದಲ್ಲಿ ಮುನ್ನಡೆಯುತ್ತಾ ಬಂದಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಶಾಲೆಗೆ ಬಾಗಿಲು ಹಾಕುವ ಪರಿಸ್ಥಿತಿ ಬಂದಿದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿನ ಸುತ್ತಮುತ್ತ ಗ್ರಾಮೀಣ ಭಾಗದಲ್ಲಿ ಬೇರೆ ಶಾಲೆಗಳೇ ಇರಲಿಲ್ಲ. ಅದೆಷ್ಟೋ ಕಿಲೋಮೀಟರ್ ದೂರದಿಂದ ಈ ಶಾಲೆಗೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ನೂರಾರು ಇತ್ತು ಎಂಬುದನ್ನು ಹಿರಿಯರು ನೆನಪಿಸಿಕೊಳ್ತಾರೆ. ವಾಮದ ಪದವು ಕುರಿಯಾಳ, ಕೊಯ್ಲಾ, ರಾಯಿ, ಕುಪ್ಪೆ ಪದವು ಮಿಜಾರು, ಹೀಗೆ ನಾನಾ ಕಡೆಗಳಿಂದ ಮಕ್ಕಳು ಬರ್ತಾ ಇದ್ರು. ಶಾಲೆಯ ರಚನೆ ಮಹಡಿ ಶೈಲಿಯಲ್ಲಿತ್ತು. ಶತಮಾನದ ವರ್ಷ ಶಾಲೆಗಾದ ಕಾರಣದಿಂದ ಮಕ್ಕಳಿಗೆ ಸಮಸ್ಯೆ ಆಗಬಾರದು ಎಂಬ ಕಾಳಜಿಯಿಂದ ಮಹಡಿಯನ್ನ ಇತ್ತೀಚೆಗೆ ತೆಗೆಯಲಾಗಿತ್ತು. ಬಳಿಕ ಒಂದಷ್ಟು ಖರ್ಚು ಮಾಡಿ ಶಾಲೆಯನ್ನ ಅಭಿವೃದ್ಧಿಪಡಿಸಲಾಗಿತ್ತು. ಹಾಗೂ ಸ್ಥಳೀಯರು, ಸಂಘಟನೆಗಳು, ಹಳೆ ವಿದ್ಯಾರ್ಥಿಗಳು ಶ್ರಮದಾನ ಮಾಡಿ ಶಾಲೆಯ ನೆನಪು ಸಂರಕ್ಷಿಸುವ ಪ್ರಯತ್ನವನ್ನ ಮಾಡಿದ್ರು. ಮಕ್ಕಳಿಗೆ ಮಧ್ಯಾಹ್ನ ಬಿಸಿಯೂಟ ನೀಡುವ ಅಕ್ಷರ ದಾಸೋಹ ಯೋಜನೆ ಸರ್ಕಾರದ ವತಿಯಿಂದ ಇತ್ತೀಚಿನ ವರ್ಷಗಳಲ್ಲಿ ಆರಂಭವಾಗಿತ್ತು. ಆದರೆ ಶ್ರೀ ಚಂದ್ರನಾಥ ಸ್ವಾಮಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅದೆಷ್ಟೋ ವರ್ಷಗಳ ಹಿಂದೆಯೇ ಈ ಪರಿಕಲ್ಪನೆ ಜಾರಿಯಾಗಿತ್ತು. ದೂರದೂರಿನಿಂದ ಬರುವ ಅದೆಷ್ಟೋ ಮಕ್ಕಳಿಗೆ ಗಂಜಿ ಚಟ್ನಿ ನೀಡಲಾಗ್ತಾ ಇತ್ತು ಎಂದು ನೆನಪು ಮಾಡಿಕೊಳ್ಳುತ್ತಾರೆ ಸ್ಥಳೀಯರಾದ ಡೊಂಬಯ್ಯ ಅರಳ. ಚಂದ್ರನಾಥ ಸ್ವಾಮಿಯ ಒಂದು ಬಸದಿ ಇರೋದ್ರಿಂದ ಈ ಶಾಲೆಗೆ ಕೂಡ ಸ್ವಾಮಿ ಚಂದ್ರನಾಥ ಹಿರಿಯ ಪ್ರಾಥಮಿಕ ಶಾಲೆ ಅನ್ನುವಂತ ಹೆಸರನ್ನು ಪಡೆದಿತ್ತು. ಇಲ್ಲಿ ಸುತ್ತಮುತ್ತಲಿನ ಗ್ರಾಮಗಳಾದಂತಹ ಮುತ್ತೂರು ಇರ್ಬೋದು, ಕುಲಾವಿರು ಇರ್ಬೋದು, ಕುಪ್ಪೆಪದ ಇರ್ಬೋದು, ಇರುವೈಲ್ ಇರ್ಬೋದು, ಅಥವಾ ಬಡಗಬೆಳ್ಳೂರು, ತೆಂಕಬೆಳ್ಳೂರು, ರಾಯಿ, ಕೊಯ್ಲಾ, ಅರಳ, ಪಂಜಿಕಲ್ಲು, ಕೂರ್ಯಾಳ, ಹೀಗೆ ಸುತ್ತಮುತ್ತಲ ಒಂದು 10-15 ಗ್ರಾಮಗಳ ವಿದ್ಯಾರ್ಥಿಗಳು ನಡ್ಕೊಂಡೇ ಈ ಒಂದು ವಿದ್ಯಾ ಸಂಸ್ಥೆಗೆ ಬಂದು ವಿದ್ಯಾಭ್ಯಾಸವನ್ನು ಪಡಿತಾ ಇದ್ರು. ಆ ಸಂದರ್ಭದಲ್ಲಿ ಮಧ್ಯಾಹ್ನಕ್ಕೆ ಅವರು ಬೆಳಿಗ್ಗೆ ಬೇಗನೆ ಮನೆಯಿಂದ ಹೊರಡಬೇಕು, ಮಧ್ಯಾಹ್ನಕ್ಕೆ ಅವರಿಗೆ ಊಟದ ವ್ಯವಸ್ಥೆ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಇಲ್ಲಿ ಏನು ನಾವೀಗ ಶಾಲೆಯಲ್ಲಿ ಬಿಸಿ ಊಟದ ವ್ಯವಸ್ಥೆ ಇದೆ, ಅದು 100 ವರ್ಷಗಳ ಹಿಂದೆಯೇ ಈ ಶಾಲೆಯಲ್ಲಿ ಇತ್ತು ಅನ್ನುವಂಥದ್ದು ತುಂಬಾ ಸಂತೋಷದ ವಿಷಯ. ಯಾಕೆಂತ ಹೇಳಿದ್ರೆ ಬಂದವರಿಗೆ ಮಧ್ಯಾಹ್ನ ಅವರು ಹಸಿದು ವಿದ್ಯಾಭ್ಯಾಸವನ್ನು ಪಡಿಬಾರದು ಅನ್ನೋಂಥ ಕಾರಣದಿಂದ ಇಲ್ಲಿ ಬಿಸಿಯೂಟ ಹಾಗೂ ಚಟ್ನಿಯನ್ನು ನೀಡಿ ಅವರಿಗೆ ಸಂಜೆಯವರೆಗೆ ವಿದ್ಯಾಭ್ಯಾಸ ಮಾಡುವಂತ ಅವಕಾಶವನ್ನು ಅವತ್ತು ಗುಮ್ಮಣ್ಣ ಶೆಟ್ಟಿ ಹಾಗೂ ಅವರ ನಂತರ ಅವರ ಮಗನಾಗಿರುವಂತಹ ಧರ್ಮಪಾಲ ಶೆಟ್ಟಿ ಇರಬಹುದು, ಹಾಗೆಯೇ ಅವರ ಮುಂದಿನ ಪೀಳಿಗೆಯಾಗಿ ರಾಜೇಂದ್ರ ಶೆಟ್ಟಿ ಅವರು, ಇವರೆಲ್ಲ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಆದ್ರೆ ಕಾಲ ಚಕ್ರ ತಿರುಗಿದಂತೆ ಜನರೆಲ್ಲ ಬೇರೆ ಬೇರೆ ರೀತಿಯಾದಂತಹ ಒಂದು ಅವಶ್ಯಕತೆಗಳಿಗೆ ಸಂಬಂಧಪಟ್ಟಂತೆ ಚಂದ್ರನಾಥ ಸ್ವಾಮಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಛತ್ರ ಶಾಲೆ ಎಂದು ಕರೀತಾ ಇದ್ರು. ಯಾಕೆಂದ್ರೆ ದೂರದೂರಿನಿಂದ ಬರುವ ಅದೆಷ್ಟೋ ಮಕ್ಕಳಿಗೆ ಆಶ್ರಯ ನೀಡುತ್ತಾ ಇದ್ದ ಶಾಲೆ ಇದು. ಈ ಪರಿಸರದಲ್ಲಿ ವರ್ಷದಿಂದ ವರ್ಷಕ್ಕೆ ಹೊಸ ಶಾಲೆಗಳು ಬರ್ತಾ ಇದ್ದಂತೆ ಶತಮಾನದ ಹಳೆಯ ಶ್ರೀ ಚಂದ್ರನಾಥ ಸ್ವಾಮಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗ್ತಾ ಬಂತು. ಜತೆಗೆ ಶಿಕ್ಷಕರನ್ನು ನೀಡಲು ಸಾಧ್ಯವಿಲ್ಲ ಎಂದು ಸರ್ಕಾರ ತಿಳಿಸಿತು. ಇದೆಲ್ಲವೂ ಜತೆಯಾದ ಕಾರಣದಿಂದ ಶಾಲೆ ಅನಿವಾರ್ಯ ಕಾರಣದಿಂದಾಗಿ ಬಾಗಿಲು ಹಾಕುವ ಪರಿಸ್ಥಿತಿಗೆ ಬಂದಿದೆ.